ಚೀನಾ ದೇಶವು ಪ್ರಪಂಚದ ವರ್ಷದ ಒಟ್ಟು ಕ್ಯಾರೆಟ್ ಬೆಳೆಯಲ್ಲಿ 44% ಬೆಳೆಯುತ್ತದೆ. ಚೀನಾದ ಶಾನ್ತಾಗ್, ಹುಬಿ ಪ್ರಾಂತ್ಯಗಳು ಕ್ಯಾರೆಟ್ ಗಣಿಯೆನಿಸಿವೆ. ಕ್ಯಾರೆಟ್ ಅನ್ನು ನಾನಾ ಅಡುಗೆ, ಸೂಪ್, ಉಪ್ಪಿನಕಾಯಿ, ಜ್ಯೂಸ್ ಎಂದು ಬಹುಬಗೆಯಲ್ಲಿ ಬಳಸುತ್ತಾರೆ. ಕ್ಯಾರೆಟ್ ಖನಿಜಗಳ ಗಣಿ ಇದರ ಎ ವಿಟಮಿನ್ ಕಣ್ಣಿಗೊಳಿಸಿತು. ಇದರಲ್ಲಿ ಎ ವಿಟಮಿನ್ ಹೆಚ್ಚು ಇರುವುದರಿಂದ ಅತಿ ಬಳಕೆಯು ಒಳ್ಳೆಯದಲ್ಲ ಎನ್ನಲಾಗಿದೆ. ಚೀನಾ ಹೆಚ್ಚು ಬೆಳೆದು, ಹೆಚ್ಚು ತಿಂದು, ಹೆಚ್ಚು ರಫ್ತು ಮಾಡುವ ದೇಶವಾಗಿದೆ. ಚೀನಾ 1.87 ಕೋಟಿ ಟನ್, ಉಜ್ಬೇಕಿಸ್ತಾನ್ 38 ಲಕ್ಷ ಟನ್, ಯುಎಸ್ಎ 14.1 ಲಕ್ಷ ಟನ್, ರಷ್ಯಾ 14 ಲಕ್ಷ ಟನ್, ಬ್ರಿಟನ್ 8.9 ಲಕ್ಷ ಟನ್ ಕ್ಯಾರೆಟ್ ಬೆಳೆಯುತ್ತವೆ. ಪೋಲೆಂಡ್, ಫ್ರಾನ್ಸ್, ಜರ್ಮನಿ, ಟರ್ಕಿಗಳು ತಮ್ಮ ಅಗತ್ಯಕ್ಕೆ ಬೆಳೆಸಿಕೊಳ್ಳುತ್ತವೆ. ಹಳದಿ, ಬಿಳಿ, ಕೆನ್ನೇರಳೆ ಕ್ಯಾರೆಟ್ ಹಿಂದಿದವು. 1600ರಲ್ಲಿ ನೆದರ್ಲ್ಯಾಂಡ್ಸ್ ಕಿತ್ತಳೆ ಬಣ್ಣದ ಕ್ಯಾರೆಟ್ ಅಭಿವೃದ್ಧಿಪಡಿಸಿತ್ತು. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.